ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100 ವರ್ಷದ ಸಂಭ್ರಮದ ಸಂದರ್ಭದಲ್ಲಿ ಉಜಿರೆಯ ಶ್ರೀ ಜನಾರ್ದನ ದೇವಸ್ಥಾನದ ಈ ಅಂಗಳದಲ್ಲಿ ನಿಂತಾಗ ನೂರಾರು ನೆನಪುಗಳು ಬರ್ತವೆ. ನಾವು ಇದೇ ಅಂಗಳದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಾಖೆಯಲ್ಲಿ ಬೆಳೆದಂಥವರು. ಉಜಿರೆಯ ಜನಾರ್ದನ ಸ್ವಾಮಿ ವೈಯಕ್ತಿಕವಾಗಿ ನನ್ನ ಬಾಳಿನಲ್ಲಿ, ನನ್ನ ಬದುಕಿನಲ್ಲಿ ಬಹಳ ದೊಡ್ಡ ರೀತಿಯ ಪ್ರೇರಣಾ ಶಕ್ತಿಯಾಗಿ ನಿಂತವರು. ಉಜಿರೆಯ ಜನಾರ್ದನ ದೇವಸ್ಥಾನದಲ್ಲಿ ಆಗುವಂತಹ ಎಲ್ಲ ಚಟುವಟಿಕೆಗಳು ಭಕ್ತನಾಗಿ ಸಾರ್ವಜನಿಕ ಜೀವನದಲ್ಲಿ, ಸಮಾಜದಲ್ಲಿ ಬದುಕುವುದಕ್ಕೆ ಹಲವು ರೀತಿಯಲ್ಲಿ ನಮ್ಮನ್ನು ತರಬೇತುಗೊಳಿಸಿದಂತಹ ತಾಣ ಇದು. ನಾವು ಸಣ್ಣದಿನಿಂದಲೂ ನಮ್ಮ ತಂದೆಯವರ ಕಾಲದಿಂದ ವಿಜಯರಾಘವ ಪಡ್ವಟ್ನಾಯರು ಈ ದೇವಸ್ಥಾನದ ಆಡಳಿತ ಮುಕ್ತೇಸರರು, ಅವರ ವ್ಯಕ್ತಿತ್ವವನ್ನು ನೋಡಿ ಬೆಳೆದಂಥವರು. ನಮ್ಮ ಊರಿಗೆ ದನಿಗಳವರು ಮತ್ತು ಎಲ್ಲ ರೀತಿಯಿಂದಲೂ ಪ್ರೇರಣಾ ಶಕ್ತಿಯವರು. ಅವರು ಕಳೆದ 2 ಬಾರಿಯ ಬ್ರಹ್ಮಕಲಶದ ಸಂದರ್ಭದಲ್ಲಿಯೂ ಜಾತಿ ಮತ ಭೇದವಿಲ್ಲದೆ ಎಲ್ಲರ ಮನೆಗೆ ಬಂದು ಈ ಎಲ್ಲರನ್ನ ಈ ದೇವಾಲಯದ ಕಾರ್ಯದಲ್ಲಿ ತೊಡಗಿಸುವಂತೆ ಮಾಡಿದವರು. ಅವರು ನಮ್ಮ ಮನೆಗೆ ಬಂದರು ಅಂತ ಹೇಳಿದರೆ ನಮಗೆ ಉಜಿರೆಯ ಜನಾರ್ದನ ಸ್ವಾಮಿಯೇ ಬಂದಂತಹ ಅನುಭವ. ಯಾಕೆಂದರೆ ಅಂತಹ ಸಾತ್ವಿಕವಾದಂತಹ ವ್ಯಕ್ತಿತ್ವ ಅವರದು. ಆ ಪ್ರಭಾವದ ಕಾರಣಕ್ಕೆ ಊರಿನ ಎಲ್ಲ ಜನರು ಅವರನ್ನು ಪ್ರೀತಿಯಿಂದ ದಣಿಗಳು ಅಂತ ಹೇಳಿ ಕರೆಯುವಂಥದ್ದು. ಎಲ್ಲರನ್ನ ಒಂದೇ ರೀತಿಯ ಪ್ರೀತಿ, ವಿಶ್ವಾಸ, ಗೌರವದ ಜೊತೆಗೆ ಬೆಳೆಸಿದರಿಂದಾಗಿ ಇವತ್ತು ಜನಾರ್ದನ ದೇವಸ್ಥಾನ ಬೆಳೆದದ್ದು ಮಾತ್ರವಲ್ಲ, ಅದರ ಜೊತೆಗೆ ಉಜಿರೆಯ ಇಡೀ ಪೇಟೆ ಬಹುಶಃ ಒಂದು 50 ವರ್ಷಗಳ ಹಿಂದೆ ನೋಡಿದಂತಹ ಉಜಿರೆಯನ್ನು ಇವತ್ತು ಏನಾದರೂ ಬಂದು ನೋಡಿದರೆ ಹೇಳ್ತಾರೆ ಊರಿನ ದೇವಸ್ಥಾನದ ರೀತಿಯಲ್ಲಿ ಊರು ಅಂಥೇಳಿ. ಆ ದೃಷ್ಟಿಯಲ್ಲಿ ಉಜಿರೆ ಬಹಳ ದೊಡ್ಡ ರೀತಿಯಲ್ಲಿ ಬೆಳೆದಿದೆ. ಇದಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಶಿಕ್ಷಣ ಸಂಸ್ಥೆಗಳ ಪೂಜ್ಯ ಕಾವಂದರ ಸ್ಥಾಪನೆಯ ಕಾರಣಕ್ಕೆ ಕೊಡುಗೆಯನ್ನು ವಿಶೇಷವಾಗಿ ನೀಡುತ್ತಾ ಶಿಕ್ಷಣ ಕಾಶಿಯನ್ನಾಗಿ ಮಾಡಿದೆ. ಉಜಿರೆಯಲ್ಲಿ ನಾವು ಖಂಡಿತವಾಗಿಯೂ ಬಹಳ ಅತ್ಯಂತ ಕೃತಜ್ಞತಾ ಭಾವದಿಂದ ಜನಾರ್ದನ ಸ್ವಾಮಿಯನ್ನು ಮತ್ತು ಪೂಜ್ಯ ವಿಜಯರಾಘವ ಪಡ್ವಟ್ನಾಯರನ್ನು ನೆನೆಸಿಕೊಳ್ತೇವೆ.